ರಸ್ತೆ ಸಾರಿಗೆ ವ್ಯವಸ್ಥೆ ಸಮಸ್ಯೆಗಳನ್ನು ದಾಖಲು ಹಾಗೂ ಪರಿಹರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಆಪ್ ಒಂದನ್ನು ಮುಂದಿನ 4 ತಿಂಗಳ ಒಳಗಾಗಿ ಅಭಿವೃದ್ಧಿಪಡಿಸಲಾಗುವುದು ಅಂತ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ರಸ್ತೆ ಸಾರಿಗೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸಸಿಕಾಂತ್ ಸೆಂಥಿಲ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಸ್ತೆ ಸಾರಿಗೆ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ರಸ್ತೆ ಸಾರಿಗೆ ಇಲಾಖೆಯ ದೂರುಗಳನ್ನು ದಾಖಲಿಸಲು ಮತ್ತು ಮಾಹಿತಿ ವಿನಿಮಯಕ್ಕಾಗಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲು ಚಿಂತನೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸಾರ್ವಜನಿಕರು ಬಳಸಬಹುದಾದ ಆಪ್ ಒಂದನ್ನು ಮುಂದಿನ 4 ತಿಂಗಳ ಒಳಗಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಹೇಳಿದರು. Now technology is becoming a solution everywhere. If you don't quickly adapt, then some other person will come and adapt. You understand? ಈಗಾಗಲೇ ಪ್ರೈವೇಟ್ ಕ್ಯಾರಿಯರ್ಸ್ ಅಲ್ಲಿ ಆಗಿದೆ. ಕ್ವಿಕ್ ಆಗಿ ನಾವು ಅಡಾಪ್ಟ್ ಮಾಡದೆ ಹೋದ್ರೆ ಈ ಅಗ್ರಿಗೇಟರ್ಸ್ ಅವರು ಇವರು ಅಂತ ಅವ್ರು ಅಡಾಪ್ಟ್ ಮಾಡ್ತಾರೆ. ನಾನು ನಿಮಗೆ ಏನು ಅಡ್ವೈಸ್ ಮಾಡ್ತಾರೆ, ಯು ಸಿಟ್ ವಿದಿನ್ ಯುವರ್ಸೆಲ್ಫ್, ಡಿಸ್ಕಸ್ ಥಿಂಗ್ಸ್. ಈಗ ನಮಗೇನು ಒಳ್ಳೆ ಬಸ್ ಮಾಡಿದ್ರು ಚೆನ್ನಾಗಿರಬೇಕು. ಯಾರು ಅಬ್ಜೆಕ್ಷನ್ ಮಾಡ್ತಾರೋ ಅವರಿಗೆ ಶಿಕ್ಷಣ ಆಗಲೇಬೇಕು. ಹೌದಲ್ಲ, ಇದು ಹೋಗ್ತೀರಾ? ರೈಟ್. ಈಗ ಯಾರೋ ಒಂದು 4 ಜನ ತಪ್ಪು ಮಾಡೋದ್ರಿಂದ ಈ ಬಸ್ ಮೇಲೆ ಕಂಪ್ಲೇಂಟ್ ಬರ್ತಾರೆ. ಇದು ನಿಮ್ಮ ಇಂಟ್ರೆಸ್ಟ್ ಅಲ್ಲಿ ಕೂಡ 4 ಜನ ಯಾರು ಅವರಿಗೆ ನಾವು ಹೇಗೆ ಸ್ಟ್ರಿಕ್ಟ್ ಮಾಡೋದು ಅಂತ ನೀವು ಇದು ಮಾಡಿ. ವಾಟ್ ಐ ಆಮ್ ಸೇಯಿಂಗ್ ಇಸ್ internally you discuss. You have technology is now available. With technology, how can we give public interface? ಇನ್ನು ಸಭೆಯಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಹನುಮಂತ್ ಕಾಮತ್ ಅವರು ಮಾತನಾಡಿ, ಬಸ್ಗಳ ಕರ್ಕಶ ಶಬ್ದಗಳಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಕೆಲವೊಂದು ಬಸ್ಗಳು ನಿಧಾನಗತಿ ಸಂಚಾರ ಮಾಡುವುದರಿಂದ ಸಂಚಾರಕ್ಕೆ ತೊಡಕುಂಟಾಗುತ್ತದೆ. ಮಾತ್ರವಲ್ಲದೆ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಪಾರ್ಕಿಂಗ್ ತೆರವು ಮಾಡುತ್ತಿಲ್ಲ. ತೆರವು ಮಾಡಿದರೆ ವಾಹನ ದಟ್ಟಣೆಯನ್ನ ತಡೆಯಬಹುದು ಎಂದು ಅವರು ಹೇಳಿದ್ರು. ಜೋರಿನಲ್ಲಿ ಹೊರನೋಡಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಆಸ್ಪತ್ರೆ ಇದೆ ಹೇಳುವಂಥದ್ದು ಈ ಡ್ರೈವರ್ಗಳ ತಾಳೆಗೆ ಹೋಗಿಲ್ಲ. ಇಷ್ಟು ಸ್ಲೋ ಆಗಿ ಬರುವುದರಿಂದ ಇಡೀ ಹಂಪನಘಟ್ಟ ಪೀಕ್ ಅವರ್ಸ್ನಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗ್ತದೆ ಸರ್. ಇದಕ್ಕೆ ಅಲ್ಲಿ ಇರುವ ಪೊಲೀಸ್ನವರು ಅಲ್ಲಿ ಒಂದವರಿಗೆ ಇದು ಕೊಟ್ಟಿದೆ. ಇಲ್ಲಿ ನಮ್ಮ GHS ಕ್ರಾಸ್ನಿಂದ ಮೇನ್ ರೋಡಿಗೆ ಬರುವಲ್ಲಿ ಅಲ್ಲಿ ಒಂದೇ ಒಂದು ಪೊಲೀಸ್ ಕೂತ್ಕೊಂಡಿರುವುದಿಲ್ಲ. ಅವರ ಲೆಫ್ಟ್ ಸೈಡ್ನಲ್ಲಿ ಜೇಮ್ಸ್ ಹೇಳಿ ಒಂದು ಇದೆ, ಅಲ್ಲಿ ಮೊಬೈಲ್ನಲ್ಲಿ ಮಾತಾಡಿ ಇದು ಮಾಡ್ತಾ ಇರ್ತಾರೆ. ಸೇಮ್ ಸರ್ ಕೇಸರವರು ಅದೇ ಪರಿಸ್ಥಿತಿ ಎಂಪೈರ್ ಮಾಲ್ ಹತ್ತಿರ. ನಾವು ಹೇಳುವುದು ಹೇಗೆ ಹೇಳಿದರೆ, ಇವರು ರೋಡಿನ ಮಿಡಿಲ್ನಲ್ಲಿ ನಿಂತರೆ ಮಾತ್ರ ಸರಿ. ಎಂಪೈರ್ ಮಾಲ್ನ ಹತ್ತಿರ ನಾನು ಲಾಸ್ಟ್ 3 ಇಯರ್ಸ್ನಿಂದ ಈ ರಸ್ತೆ ಸುರಕ್ಷತಾ ಸಮಿತಿಯಲ್ಲೂ ಹೇಳ್ತೇನೆ, ಈ ನಮ್ಮ RTO ಮೀಟಿಂಗ್ನಲ್ಲೂ ಹೇಳ್ತೇನೆ. ಬಸ್ಗಳಲ್ಲಿ ಪ್ರಯಾಣಿಕರಿಗೆ ಟಿಕೆಟ್ ನೀಡುತ್ತಿಲ್ಲ. ಮಾತ್ರವಲ್ಲದೆ ಖಾಸಗಿ ಬಸ್ಗಳು ನಿಲ್ದಾಣದಲ್ಲಿ ನಿಲ್ಲುತ್ತಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೇಳಿದ ಮೇಲೆ ಏನು ಹೇಳ್ತಾರೆ ಅಂದರೆ ಮಿಷಿನ್ ಸರಿ ಇಲ್ಲ ಹೇಳ್ತಾರೆ, ಚಾರ್ಜ್ ಇಲ್ಲ, ಇಲ್ಲಾಂದ್ರೆ ಏನೇನೋ ನೆವನ ಬರ್ತಾರೆ. ಬಟ್ 90% ಕೇಸ್ ನಾನು ನೋಡಿದ್ದೇನೆ, ಟಿಕೆಟ್ ಇಶ್ಯೂ ಮಾಡೋದಿಲ್ಲ. ಡ್ರೈವರ್ ಓನಾಗಿ ದುಡ್ಡು ಕೊಟ್ಟಮೇಲೆ ಆಟೋಮೆಟಿಕ್ ಟಿಕೆಟ್ ಕೊಡಬೇಕು, ಕಂಡಕ್ಟರ್ ಕೊಡಬೇಕು. ಮತ್ತು ಬಸ್ ಓನರ್ಗಳು ನೋಟಿಸ್ ಹಾಕಿದ್ದಾರೆ ಬಸ್ಸಿನಲ್ಲಿ, ಫಾರ್ ಎನಿ ಸಜೆಷನ್ ಕಂಪ್ಲೇಂಟ್ ವಾಟ್ಸಪ್ ದಿಸ್ ಅಂತ. ನಾನು ಪ್ರತಿ ಸಾರಿ ಆ ವಿಷಯವನ್ನು ಕಳೆದ 2.5 ತಿಂಗಳಿಂದ ಅವರಿಗೆ ವಾಟ್ಸಪ್ ಮಾಡ್ತಾ ಇದ್ದೇನೆ. ಪಾಯಿಂಟ್ಸ್ ನೋಟೆಡ್ ಅಂತ ಹೇಳ್ತಾರೆ. ಬಟ್ ಇಷ್ಟು ತನಕ ನೋಡಿದ್ದೇನೆ 90% ಕಂಡಕ್ಟರ್ಸ್ ಟಿಕೆಟ್ ಕೊಡೋದಿಲ್ಲ. ಅದು ಒಂದು. ಸೆಕೆಂಡ್, ಪ್ರತಿ ಬಸ್ಸುಗಳು ಅವರಿಗೆ ಬಸ್ ಬೇ ಒಂದು ಪ್ಯಾಸೆಂಜರ್ ಪಿಕ್ ಮಾಡಲಿಕ್ಕೆ ಅಲ್ಲಿ ಬಸ್ ಸ್ಟಾಪ್ ಮಾಡಿದ್ರು ಬೇ ಒಳಗೆ. ಏನಾಗ್ತದೆ, ನನಗೆ ಆಗಿದೆ 3 ಸಾರಿ. ಒಂದು ಇಲ್ಲಿ ಮಿನಿ ವಿಧಾನಸೌಧದ ಸ್ಟಾಪ್ ಇದೆ, ಅಲ್ಲಿ ನಾನು ಬಸ್ ಹತ್ತಲಿಕ್ಕೆ ಹೋಗುವ ಬಸ್ ಬೇ ಒಳಗೆ ಬರಲಿಲ್ಲ, ಹೊರಗೆ ನಿಂತು ನಾನು ಕ್ರಾಸ್ ಮಾಡಬೇಕಾದ್ರೆ ರಫ್ನೆಕ್ಷದ ಬಸ್ ಒಳಗೆ ನುಗ್ಗಿ ಬಂದಿದ್ದಾನೆ. ಆಲ್ಮೋಸ್ಟ್ ನಮಗೆ ಹಿಟ್ ಆಗುತ್ತೆ. RTO ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಜನರಿಗೆ ಸ್ಪಂದನೆ ನೀಡುತ್ತಿಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಜೆರಾಲ್ಡ್ ಟವರ್ಸ್ ಅವರು ಸಭೆಯಲ್ಲಿ ಗಮನ ಸೆಳೆದರು. ನಮ್ಮ ಸರ್ಕಾರದೇ ಒಂದು ಕಾನೂನು ಇದೆ ಸರ್, ಏನಂತ ಹೇಳಿದರೆ 2 ಮಂದಿ ಕೂಡ ಇದು 2 ವೀಲರಲ್ಲಿ ಹೆಲ್ಮೆಟ್ ಹಾಕಬೇಕಂತೇಳಿ. ನನ್ನ ಒಬ್ಸರ್ವೇಷನ್ ಹೇಳಿದರೆ ಇಟ್ ಈಸ್ ಎನ್ಕರೇಜಿಂಗ್ ಚೈನ್ ಸ್ನ್ಯಾಚರ್ಸ್ ಬಿಕಾಸ್ ದ ಅದರ್ ಒನ್ ಈಸ್ ಆಲ್ಸೋ ಈಸ್ ವೇರಿಂಗ್ ಎ ಹೆಲ್ಮೆಟ್. ಇಷ್ಟು ವರ್ಷದಿಂದ ಹಿಂದೆ ಕೂತವರಿಗೇನಾಗಲಿಲ್ಲ. ನಮ್ಮ ಹೈವೇಯಲ್ಲಿ ಫ್ರಮ್ ನಾರ್ತ್ ಕ್ಯಾಂಟ್ರಾ ಟು ಕೇರಳ ಬಾರ್ಡ್ರು ಈ ರೋಡ್ ಸರಿ ಇಲ್ಲದೆ ಸಾವಿರಾರು ಮಂದಿ ಸತ್ತಿದ್ದಾರೆ. ಹೆಲ್ಮೆಟ್ ಹಾಕಿದವರು ಸತ್ತಿದ್ದಾರೆ. ಆದ ಕಾರಣ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು, ಹಿಂದುಗಡೆ ಕೂತ್ಕೊಳ್ಳೋಕೆ ಹೆಲ್ಮೆಟ್ ಕಾನೂನು ತೆಗಿಬೇಕು. ಯಾಕೆ ಹೇಳಿದರೆ ಈಗ ಮಂಗಳೂರಲ್ಲಿ ಚೈನ್ ಸ್ನ್ಯಾಚಿಂಗ್ ಸ್ಟಾರ್ಟ್ ಆಗಿದೆ. ಅದರ ಜೊತೆಯಲ್ಲಿ ಹೊಸ ಬಸ್ಸು ತಂಗುದಾಣಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಹೈಟ್ ಇಷ್ಟು ಜಾಸ್ತಿ ಆಗಿದೆ.
ಮಳೆ ಕೂಡ ಒಳಗಡೆ ಹೊಡಿತದೆ, ಬಿಸಿಲು ಕೂಡ ಒಳಗಡೆ ಹೋಗ್ತದೆ. ಆದ ಕಾರಣ ನಮ್ಮ ನಗರ ಆಡಳಿತ ಒಳಗಡೆ ಒಂದು 8 ಕೊಡೆಗಳನ್ನು ತೂಗಾಡಿಸಿಡಬೇಕು ಜನರಿಗೆ, ಟು ಪ್ರೊಟೆಕ್ಟ್ ಫ್ರಮ್ ದ ರೈನ್ ಆ್ಯಂಡ್ ಹಾಟ್ ಸನ್. ಅಥವಾ ಅದಕ್ಕೆ 2 ಫ್ಲೋರ್ಸ್ ಮಾಡಿ ಒಂದು ಭಿಕ್ಷುಕರಿಗೆ ಮತ್ತೊಂದು ಅಲೆಮಾರಿಗಳಿಗೆ ಬಾಡಿಗೆಗೆ ಕೊಡುವುದು ಒಳ್ಳೆ. ಬಿಕಾಸ್ ದ ಡಿಸೈನ್ ಈಸ್ ನಾಟ್ ಮ್ಯಾಚಿಂಗ್ ದಕ್ಷಿಣ ಕನ್ನಡ ಜಿಲ್ಲೆ. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ, ಡಿಸಿಪಿ ಉಮ ಪ್ರಶಾಂತ್, ಆರ್ಟಿಒ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.